ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾದ ಶಾಂತಾರಾಮ್ ಸಿದ್ದಿ ಅವರ ಯಲ್ಲಾಪುರ ಬಳಿಯ ಹಿತ್ಲಳಿಯ ನಿವಾಸಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ನಳಿನ್ ಕುಮಾರ್ ಕಟೀಲ್ ಭೇಟಿ ನೀಡಿ ಅಭಿನಂದಿಸಿದರು. ಈ ಸಂದರ್ಭ ಮಾತನಾಡಿದ ಅವರು ವಿಧಾನ ಪರಿಷತ್ನಲ್ಲಿ ಬುಡಕಟ್ಟು ಜನರ ಸಮಸ್ಯೆಗಳಿಗೆ ಧ್ವನಿಯಾಗಿ ಕಾರ್ಯ ಮಾಡಲಿದ್ದಾರೆ ಎಂದು ಅವರು ಹೇಳಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾದ ಶ್ರೀ ಅರುಣ್ ಕುಮಾರ್, ಪ್ರಧಾನ ಕಾರ್ಯದರ್ಶಿಗಳಾದ ಮಹೇಶ್ ತೆಂಗಿನಕಾಯಿ ಮತ್ತು ಪಕ್ಷದ ಇತರ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ರಾಷ್ಟ್ರ ಕಾರ್ಯದ ಜೊತೆಗೆ ಸಮಾಜ ಕಾರ್ಯವನ್ನು ಮಾಡ್ತಾರೆ. ಸಂಘ ಹೇಳಿಕೊಟ್ಟಿರುವ ದಾರಿಯಲ್ಲಿ ವನವಾಸಿ ಕಲ್ಯಾಣಾಶ್ರಮದ ಮುಖಾಂತರವಾಗಿ ಆ ಸಮುದಾಯಕ್ಕೆ ರಾಷ್ಟ್ರ ಪರಿಚಯವನ್ನು ಮಾಡಿಕೊಟ್ಟು ಸೇವಾ ಕಾರ್ಯವನ್ನು ಮಾಡ್ತಾ ಇರತಕ್ಕಂಥ ಶಾಂತಾರಾಮ್ ಸಿದ್ದಿಯವರನ್ನು ಇವತ್ತು ಭಾರತೀಯ ಜನತಾ ಪಾರ್ಟಿ ಆ ಸಮುದಾಯಕ್ಕೊಂದು ಸ್ವರ ಬೇಕು, ಆ ಸಮುದಾಯಕ್ಕೊಂದು ಧ್ವನಿ ಬೇಕು, ಆ ಸಮುದಾಯದ ಮತ್ತು ಆ ಸಮಾಜದ ಚಿಂತನೆಗಳನ್ನು ವಿಧಾನ ಪರಿಷತ್ತಿನಲ್ಲಿ ನೇತೃತ್ವ ವಹಿಸ್ತಕ್ಕಂಥ ಶಕ್ತಿ ಬೇಕು ಅನ್ನೋ ಕಾರಣಕ್ಕೋಸ್ಕರ ಶಾಂತಾರಾಮ್ ಸಿದ್ದಿಯವರನ್ನು ವಿಧಾನ ಪರಿಷತ್ನ ಸದಸ್ಯರನ್ನಾಗಿ ಆಯ್ಕೆ ಮಾಡಿದರು. ಈ ದೇಶದಲ್ಲಿರ್ತಕ್ಕಂಥ, ಈ ರಾಜ್ಯದಲ್ಲಿರ್ತಕ್ಕಂಥ ಹತ್ತಾರು ವನವನ್ನೇ ವಾಸಿಯನ್ನಾಗಿ ಮಾಡಿರ್ತಕ್ಕಂಥ ಹತ್ತಾರು ಬುಡಕಟ್ಟು ಜನಾಂಗಗಳಿಗೆ ಮತ್ತು ಅಲ್ಲಿರ್ತಕ್ಕಂಥ ಸಮಸ್ಯೆಗಳು, ಅಲ್ಲಿರ್ತಕ್ಕಂತಹ ಕಷ್ಟಗಳನ್ನು ಪರಿಷತ್ತಿನ ಮುಖಾಂತರ ನಿವಾರಣೆ ಮಾಡೋದಕ್ಕೆ ಶಾಂತಾರಾಮ್ ಸಿದ್ದಿಯವರು ಸಮರ್ಥ ಅಂತ ನಮಗೆ ಅನಿಸಿದೆ. ಹಾಗಾಗಿ ಇಲ್ಲಿಯ ಧ್ವನಿಯಾಗಿ, ಇಲ್ಲಿಯ ಸ್ವರವಾಗಿ ವಿಧಾನ ಪರಿಷತ್ತಿಗೆ ಇನ್ನಷ್ಟು ಈ ಚಿಂತನೆಯ ಶಕ್ತಿಯನ್ನು ತುಂಬುವಂಥ ಕಾರ್ಯ ಶಾಂತಾರಾಮ್ ಸಿದ್ದಿ ಅವರಿಂದ ಆಗುತ್ತೆ ಅಂತ ಹೇಳ್ತಾ ಅವರಿಗೆ ಅಭಿನಂದನೆಯನ್ನು ಭಾರತೀಯ ಜನತಾ